ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಂಗಳೂರು ಹಾಗೂ ಎಂಸಿಎಫ್ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ಹೊಲಿಗೆ ಹಾಗೂ ಎಂಬ್ರಾಯ್ಡರಿ ತರಬೇತಿ ಕೇಂದ್ರದ ಉದ್ಘಾಟನಾ ಸಮಾರಂಭವು ಮಂಗಳೂರಿನ ಗೋರಿಗುಡ್ಡೆಯ ಟೈಲರ್ ಭವನದಲ್ಲಿ ನಡೆಯಿತು. ಎಂಸಿಎಫ್ ಲಿಮಿಟೆಡ್ನ ನಿರ್ದೇಶಕ ಪ್ರಭಾಕರ ರಾವ್ ಟೈಲರಿಂಗ್ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜನರಲ್ಲಿ ಕೌಶಲ್ಯವನ್ನು ವೃದ್ಧಿಸುವ ಕೆಲಸ ಆಗಬೇಕು, ಅದಕ್ಕೆ ಪೂರಕವಾದ ತರಬೇತಿಯನ್ನು ನೀಡಬೇಕು ಎಂದರು. ಬೃಹತ್ ಉದ್ದಿಮೆಗಳು ಸಮಾಜದೊಂದಿಗೆ ಸೇರಿಕೊಂಡು ಜನರಿಗೆ ಉಪಯೋಗವಾಗುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಎಂಸಿಎಫ್ ಸಂಸ್ಥೆಯು ಕೌಶಲ್ಯಾಧಾರಿತ ವೃತ್ತಿಯಾದ ಟೈಲರಿಂಗ್ ತರಬೇತಿಗೆ ಸಹಕಾರ ನೀಡುತ್ತಿದೆ ಎಂದರು. ಇಂದಿನ ಫ್ಯಾಷನ್ ಯುಗದಲ್ಲಿ ಮನುಷ್ಯನ ಅಭಿರುಚಿ ಬದಲಾಗುತ್ತಿದೆ, ಸಾಕಷ್ಟು ಅವಕಾಶ ಟೈಲರ್ ಉದ್ಯೋಗದಲ್ಲಿದೆ ಎಂದು ತಿಳಿಸಿದ್ರು. ಸಮಾಜಮುಖಿ ಕಾರ್ಯಕ್ರಮ ಅದು ಬೇರೆ ಬಂದವರಿಗೆ ಇರಬಹುದು, ಇದಕ್ಕೆ ಇದು ಅತ್ಯಂತ ಒಂದು ಅಭಿನಂದನೀಯ ಅಂಶ ಇದೆ. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಒಂದು ಇನ್ನೊಮ್ಮೆ ಅಭಿನಂದನೆ ಹೇಳ್ತೀನಿ. ನಮ್ಗೆ ಗೊತ್ತಿರಬಹುದು, ನಮ್ಮ ಸಂಸ್ಥೆ ಮಂಗಳೂರಲ್ಲಿ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಒಂದು ರಸಗೊಬ್ಬರ ಸಂಸ್ಥೆ ಮಂಗಳೂರು ರಾಸಾಯನಿಕ ಗೊಬ್ಬರ ಕಾರ್ಖಾನೆ. ಕಳೆದ 40 ವರ್ಷದಿಂದ ನಾವು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದೇವೆ. ಇಡೀ ದಕ್ಷಿಣ ಭಾರತದ ಎಲ್ಲ ರೈತರಿಗೆ ಈಗ ಅವರ ಪ್ರತಿ ಮಣ್ಣಿಗೆ ಪ್ರತಿ ಬೆಳೆಗೆ ಏನೇನು ಗೊಬ್ಬರ ಬೇಕು, ಅದು ಜೈವಿಕ ಗೊಬ್ಬರ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು, ಇದೆಲ್ಲ ಅವಶ್ಯಕತೆಗಳನ್ನು ಕೊಟ್ಟು ನಾವು ಇವತ್ತು ಆಹಾರ ಸ್ವಾವಲಂಬನೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ದೀಪ ಪ್ರಜ್ವಲಿಸಿ ಶುಭ ಕೋರಿದ್ರು. ಕೆಎಸ್ಟಿಎ ರಾಜ್ಯಾಧ್ಯಕ್ಷ ಆನಂದ್ ಕೆಎಸ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಪ್ರವೀಣ್ ಚಂದ್ರ ಆಳ್ವ, ಕೆಎಸ್ಟಿಎ ಜಿಲ್ಲಾಧ್ಯಕ್ಷ ಎ ಪ್ರಜ್ವಲ್ ಕುಮಾರ್, ಎಂಸಿಎಫ್ನ ಸುಜಯ್ ಕಾಮತ್, ಡಿಜಿಎಂಗಳಾದ ಪಿ ಸುರೇಶ್, ಡಾಕ್ಟರ್ ಯೋಗೇಶ್, ಮಂಗಳೂರು ಕ್ಷೇತ್ರ ಸಮಿತಿ ಅಧ್ಯಕ್ಷ ಕೇಶವ ಕದ್ರಿ, ಮಂಗಳೂರು ನಗರ ಸಮಿತಿ ಮಾಜಿ ಅಧ್ಯಕ್ಷೆ ಕುಸುಮಾ ಎಚ್ ದೇವಾಡಿಗ, ರಾಜ್ಯ ಉಪಾಧ್ಯಕ್ಷ ಸುರೇಶ್ ಸಾಲ್ಯನ್, ರಾಜ್ಯ ಕಾರ್ಯದರ್ಶಿ ಬಿ ವಸಂತ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.